ಸದಾ ಠುಸ್ ಠುಸ್ ಇಂಗ್ಲಿಷ್ ಮತ್ತು ಫ್ರೆಂಚ್ ಭಾಷೆ ಹೊರಡುತ್ತಿದ್ದ ಬಾಯಲ್ಲೀಗ ಅಚ್ಚ ಕನ್ನಡದ ಪದಗಳು ಹೊರಹೊಮ್ಮುತ್ತಿದೆ. ಹೌದು, ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಕೃತಿಯ ಸೊಬಗನ್ನು ಸವಿಯಲು ಬಂದ ಫ್ರಾನ್ಸ್ ಪ್ರಜೆಯ ಕನ್ನಡದ ಕರಾಮತ್ತು. ಕೇವಲ ತಾನು ಕಲಿಯುವುದು ಮಾತ್ರವಲ್ಲದೆ ತನ್ನ ಮನೆ ಪಕ್ಕದ ಮಕ್ಕಳಿಗೆ ಚಿತ್ರಕಲೆ ಮತ್ತು ಡ್ರಮ್ಸ್ ಬಾರಿಸುವುದನ್ನು ಕಲಿಸುವ ಮೂಲಕ ಕೊಳ್ಳುವಿಕೆಯಲ್ಲೂ ತೊಡಗಿಕೊಂಡಿದ್ದಾರೆ. ಚಾರ್ಮಾಡಿ ಘಾಟಿ, ದಿಡುಪೆಯ ಜಲಪಾತಗಳು, ಪ್ರಕೃತಿಯ ಸೌಂದರ್ಯ ಸವಿಯಲು 2017ರಿಂದ ಪ್ರತಿ ವರ್ಷವೂ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರುತ್ತಿರುವ ಫ್ರಾನ್ಸ್ನ ಯುವಕ ಈ ಬಾರಿ ಲಾಕ್ಡೌನ್ನ ಲಾಭ ಪಡೆದು ಕನ್ನಡ ಕಲಿತಿದ್ದಾರೆ. ಬ್ಯಾಪ್ಟಿಸ್ಟ್ ಮ್ಯಾರಿಯೋಟ್ ಹೆಸರಿನ ಈತ 1 ವರ್ಷದ ಪ್ರವಾಸಿ ವೀಸಾದಲ್ಲಿ ಈ ಬಾರಿ ಭಾರತಕ್ಕೆ ಬಂದಿದ್ದ. ಬ್ಯಾಪ್ಟಿಸ್ಟ್ ವೀಸಾ ಅವಧಿ ಮಾರ್ಚ್ ಕೊನೆವರೆಗೆ ಇದ್ದ ಕಾರಣ ಮಾರ್ಚ್ 25ರ ಬಳಿಕ ತನ್ನ ದೇಶಕ್ಕೆ ಮರಳಲು ತಯಾರಿ ನಡೆಸಿದ್ದ. ಆದರೆ ಈ ನಡುವೆ ದೇಶದಾದ್ಯಂತ ಕೊರೋನಾ ಲಾಕ್ಡೌನ್ ಘೋಷಣೆ ಹಾಗೂ ಅಂತಾರಾಷ್ಟ್ರೀಯ ವಿಮಾನಗಳು ರದ್ದಾದ ಕಾರಣ ಈತ ಬೆಳ್ತಂಗಡಿ ತಾಲೂಕಿನ ಮುಂಡಾಜೆ ಎನ್ನುವ ಗ್ರಾಮದಲ್ಲೇ ಉಳಿಯುವಂತಾಯಿತು. ಲಾಕ್ಡೌನ್ ಸಮಯದಲ್ಲಿ ಯಾವುದೇ ತಿರುಗಾಟ ನಡೆಸಲು ನಿರ್ಬಂಧವಿದ್ದ ಕಾರಣ ಕನ್ನಡ ಕಲಿಯುವ ಆಸಕ್ತಿ ಬ್ಯಾಪ್ಟಿಸ್ಟ್ನಲ್ಲಿ ಉಂಟಾಯಿತು. ಬ್ಯಾಪ್ಟಿಸ್ಟ್ಗೆ ಮುಂಡಾಜೆಯವರೇ ಆದ ಅಜಿತ್ ಬಿಡೆ ಎನ್ನುವ ವ್ಯಕ್ತಿಯ ಪರಿಚಯ ಈ ಹಿಂದೆಯೇ ಇದ್ದ ಕಾರಣ ಅವರಿಂದ ಒಂದಿಷ್ಟು ಹಿಂದಿ ಕಲಿತದ್ದು ಬಿಟ್ಟರೆ ಭಾರತದ ಯಾವುದೇ ಭಾಷೆಗಳ ಅರಿವು ಇರಲಿಲ್ಲ. ಆದರೆ ಅಜಿತ್ ಬಿಡೆ ಅಕಾಲಿಕವಾಗಿ ಸಾವನ್ನಪ್ಪಿದ ಕಾರಣ ಕನ್ನಡ ಕಲಿಯಲು ಹೊಸ ಗುರುವನ್ನು ಹುಡುಕುತ್ತಿದ್ದ ಸಮಯದಲ್ಲಿ ಮುಂಡಾಜೆಯ ಹವ್ಯಾಸಿ ಚಾರಣಿಗ ಸಚಿನ್ ಮುಂಡಾಜೆ ಗೆಳೆತನವಾಯಿತು. ತನ್ನ ಕನ್ನಡ ಕಲಿಕೆಯ ಇಚ್ಛೆಯನ್ನು ಸಚಿನ್ ಬಳಿ ತಿಳಿಸಿದ ತಕ್ಷಣ ಒಪ್ಪಿಗೆಯೂ ಸಿಕ್ಕಿತ್ತು. ವಾರಕ್ಕೆ 5 ದಿನ ಸಂಜೆ 5ರಿಂದ 8ರವರೆಗೆ ಕನ್ನಡ ಮಾತನಾಡುವ ಬಗ್ಗೆ ಬೋಧನೆ ಆರಂಭಗೊಂಡಿತು. ಮಾರ್ಚ್ ಕೊನೆಯಿಂದ ಜೂನ್ ಕೊನೆ ತನಕ ಪಾಠದಿಂದ ಬ್ಯಾಪ್ಟಿಸ್ಟ್ಗೆ ಈಗ ಸರಾಗವಾಗಿ ಕನ್ನಡ ಮಾತನಾಡಲು ಬರುತ್ತದೆ. ಈಗ ಯಾರು ಸಿಕ್ಕರೂ ಅವರೇ ಕರೆದು ಕನ್ನಡದಲ್ಲಿಯೇ ಮಾತನಾಡುತ್ತಾರೆ. ಜತೆಗೆ ಅಕ್ಷರಾಭ್ಯಾಸವೂ ನಡೆದಿದ್ದು ಕನ್ನಡ ಓದುವಷ್ಟು ಜಾಣರಾಗಿದ್ದಾರೆ. ಸದ್ಯ ಈಗ ಕನ್ನಡ ವ್ಯಾಕರಣ ಪಾಠ ನಡೆಯುತ್ತಿದೆ. ತನ್ನ ದೇಶಕ್ಕೆ ಹೋಗಲು ವಿಮಾನ ಆರಂಭವಾಗುವವರೆಗೆ ಕನ್ನಡ ಕಲಿಕೆ ನಿರಂತರವಾಗಿ ನಡೆಯಲಿದೆ. ವಿದೇಶಿ ಪ್ರಜೆಯೊಬ್ಬನ ಕನ್ನಡ ಕಲಿಕೆಯ ಉತ್ಸಾಹ ನಿಜಕ್ಕೂ ಸಂತೋಷದಾಯಕವಾಗಿದೆ. ಈಗ ಉತ್ತಮವಾಗಿ ಕನ್ನಡ ಮಾತನಾಡುವ ಬ್ಯಾಪ್ಟಿಸ್ಟ್ಗೆ ವ್ಯಾಕರಣ ಪಾಠ ನಡೆಯುತ್ತಿದೆ. ಮುಂದೆ ತುಳು ಭಾಷೆಯನ್ನು ಕಲಿಯುವ ಇಚ್ಛೆ ಹೊಂದಿರುವ ಈತ ತಾನು ಕಲಿಯುವುದು ಮಾತ್ರವಲ್ಲದೆ ಇತರರಿಗೆ ತನ್ನಲ್ಲಿರುವ ಕಲೆಯನ್ನು ಕಲಿಸುವ ಒಳ್ಳೆಯ ಮನಸ್ಸನ್ನು ಹೊಂದಿದ್ದಾನೆ. ನಾನು ಇದು ಪ್ರಥಮ ಬಾರಿ ಇಲ್ಲಿಗೆ ಬಂದು ಸುಮಾರು 3 ವರ್ಷ ಆಯಿತು. ಅಂದರೆ 2019ನಲ್ಲಿ 2017ನಲ್ಲಿ ಸರಿ. ನಾನು ಇದು ಆರ್ಟಿಸ್ಟ್, ಅಂದರೆ ಇದು ಇಲ್ಲಿ ಸ್ವಲ್ಪ ಇದು ಚಿತ್ರಗಳು ಬಿಡಿಸ್ತೇನೆ. ಮತ್ತು ಬೇರೆ ವಿಷಯ ಅಂದರೆ ನಾನು ಇದು ಡ್ರಮ್ಸ್ ಕೂಡ ಕಲಿಸ್ತೇನೆ ಕೆಲವು ಮಟ್ಟಿಗೆ. ಡ್ರಮ್ಸ್ ಬಾರಿಸ್ತೇನೆ, ಸ್ವಲ್ಪ ಇಂಗ್ಲೀಷ್ ಕೂಡ ಕಲಿಸ್ತೇನೆ. ಹಾಗೆ ಇದು ಕನ್ನಡ ಕಲಿಯುವ ಅವಕಾಶತೆ ಇತ್ತು. ಯಾಕೆಂದರೆ ನಾನು ಫಸ್ಟ್ ಬರುವಾಗ ಇದು ಸ್ವಲ್ಪ ಹಿಂದಿ ಕಲಿತೆ. ಮತ್ತು ಇಲ್ಲಿಯ ಜನರಿಗೆ ಅಷ್ಟು ಹಿಂದಿ ಬರುವುದಿಲ್ಲ. ಅದಕ್ಕೆ ಇದು ನಾನು ಅಂದುಕೊಂಡೆವು ಅದರಿಂದ ಸ್ವಲ್ಪ ಕನ್ನಡ ಕಲಿಯಬೇಕು ಅಂತ. ಹಾಗೆ ಲಾಕ್ಡೌನ್ ಸಮಯದಲ್ಲಿ ಮನೆಯಲ್ಲೇ ಕೂತು ವಿಧದ ಖಾದ್ಯ ಮಾಡಿ ತಿಂದವರೇ ಹೆಚ್ಚು. ಈ ನಡುವೆ ಬ್ಯಾಪ್ಟಿಸ್ಟ್ ಸಿಕ್ಕಿದ ಸಮಯವನ್ನು ವ್ಯರ್ಥ ಮಾಡದೆ ಕನ್ನಡದ ಕಂಪನ್ನು ಅರಿಯಲು ಉಪಯೋಗಿಸಿದ್ದು ಶ್ಲಾಘನೀಯವಾಗಿದೆ.